ಬೆಂಗಳೂರಿನ ಸಂತ ಅಲೋಷಿಯಸ್ ಕೈಗಾರಿಕಾ ತರಬೇತಿ ಕೇಂದ್ರದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮತ್ತು ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾಲೇಜು ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದೆ. ನಾವು ಈ ಹಂತದಲ್ಲಿ ಏನು ಕಲಿತುಕೊಳ್ಳುತ್ತೇವೆಯೋ ಅದು ನಮ್ಮ ಜೀವನವನ್ನ ನಿರ್ಧರಿಸುತ್ತದೆ ಎನ್ನುವ ಮಾತು ಅಕ್ಷರಶಃ ಸತ್ಯ. ಕಾಲೇಜಿನ ಕೆಲವು ವರ್ಷಗಳ ಕಾಲ ಕಳೆದ ನೆನಪಿನ ಬುದ್ಧಿಯನ್ನ ಎತ್ತಿಕೊಂಡು ಹೋಗುವ ಸಂತೋಷ ಮತ್ತು ದುಃಖ ಒಟ್ಟಿಗೆ ತರಿಸುವ ಒಂದು ಅದ್ಭುತ ಕ್ಷಣ. ಈ ಸಂದರ್ಭ ಕಾಲೇಜಿನಿಂದ ತೆರಳುವ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಪ್ರಮಾಣ ಪತ್ರವನ್ನ ನೀಡಿ ಅಭಿನಂದಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವ ಯುಟಿ ಖಾದರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಕಲ್ ಕೋರ್ಸುಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಮಾನವ ಸಂಪನ್ಮೂಲ ಬಳಕೆಯಲ್ಲಿ ವಿಶ್ವದಲ್ಲಿಯೇ ಭಾರತ 1ನೇ ಸ್ಥಾನದಲ್ಲಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ನೀವು ಈ ನಿಟ್ಟಿನಲ್ಲಿ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಇವತ್ತು ಬಹುಶಃ ಮಾನವ ಹ್ಯೂಮನ್ ರಿಸೋರ್ಸಸ್ ಇಸ್ ದಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿಸ್ ಕಂಟ್ರಿ. ಮಾನವ ಸಂಪನ್ಮೂಲ ಏನಿದೆ ಅದು ನಮ್ಮ ದೇಶದ ದೊಡ್ಡ ಶಕ್ತಿಯಾಗಿದೆ. ಇದಕ್ಕಿಂತ ದೊಡ್ಡ ಶಕ್ತಿ ಯಾವುದು ಕೂಡ ಇವತ್ತಿಲ್ಲ. ಇವತ್ತು ಅಮೆರಿಕ ದೇಶದವರು, ಚೈನಾ ದೇಶದವರು, ಜಪಾನ್ ದೇಶದವರು, ಆಸ್ಟ್ರೇಲಿಯಾದವರು, ಇಂಗ್ಲೆಂಡ್ನವರು, ಅಮೆರಿಕದವರು ಭಾರತ ದೇಶದ ಮುಖ ಮಾಡಿ ನೋಡದಿದ್ದರೆ ಅದು ಈ ದೇಶದ ರಾಜಕಾರಣಿಗಳು ನೋಡಿ ಮುಖ ಮಾಡೋದಿಲ್ಲ. ಈ ದೇಶದ ಶ್ರೀಮಂತರು ನೋಡಿ ಮುಖ ಮಾಡಿದ್ದು ಕೂಡ ಇವತ್ತು ಅಲ್ಲ. ಅದು ಈ ದೇಶದ ಆರ್ಥಿಕ ಸಂಪತ್ತನ್ನು ಮಾಡಿ ನೋಡಿದ್ರು ಕೂಡ ಅಲ್ಲ. ಈ ದೇಶದ ಮಾನವ ಸಂಪನ್ಮೂಲ ಯುವ ಜನ ಮತ್ತು ವಿದ್ಯಾರ್ಥಿಗಳ ಚಾಕಚಕ್ಯತೆ, ಅವರ ಹುಷಾರತನ ಮತ್ತು ಅವರ ಬುದ್ಧಿವಂತಿಕೆ, ಅವರ ಶ್ರಮ ವಿಶ್ವದಲ್ಲಿ ನಾವು ಇವತ್ತು 1ನೇ ಸ್ಥಾನದಲ್ಲಿದ್ದೇವೆ. ಅದಕ್ಕಾಗಿ ಎಲ್ಲ ಜನರು ಕೂಡ ಭಾರತ ದೇಶದಲ್ಲಿ ತಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ತಿದ್ದುಕೊಂಡು ನಾವು ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಈ ರೀತಿಯ ಟೆಕ್ನಿಕಲ್ ಕೋರ್ಸ್ ನಾವು ಇವತ್ತು ಮುಂದೆ ಬಂದು ನಿಂತಿದ್ದೇವೆ. ಆದ ಕಾರಣ ನಿಮಗೆಲ್ಲದೇ ಕೂಡ ವಿಶೇಷ ಇವತ್ತು ಜವಾಬ್ದಾರಿ. ನಂತರ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿಟಿಯುನ ಮಾಜಿ ಸ್ಪೆಷಲ್ ಪ್ಲೇಸ್ಮೆಂಟ್ ಆಫೀಸರ್ ಜಿಒ ಡಿ ಸಿಲ್ವಾ ಮಾತನಾಡಿ, ಒಂದು ಹೆಣ್ಣು ದೊಡ್ಡವಳಾದ ಮೇಲೆ ಹೇಗೆ ತನ್ನ ತಾಯಿ ಮತ್ತು ತವರು ಮನೆಯನ್ನ ಬಿಟ್ಟು ಹೋಗುತ್ತಾಳೋ ಹಾಗೆಯೇ ವಿದ್ಯಾರ್ಥಿಗಳಾದ ನೀವು ಕೂಡ ಕಾಲೇಜು ಬಿಟ್ಟು ನಿಮ್ಮ ಮುಂದಿನ ಭವಿಷ್ಯದ ಕಡೆ ಮುಖ ಮಾಡಿ ಹೆಜ್ಜೆ ಇಡುವವರಿದ್ದೀರಿ. ಇನ್ನು ನಿಮ್ಮ ಜೀವನದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ ಎಂದು ಕಿವಿ ಮಾತು ಹೇಳಿದ್ರು. ಒಂದು ಕಾಲಘಟ್ಟದಲ್ಲಿ ಆ ಮನೆಯನ್ನು ಬಿಟ್ಟು ಹೊಸ ಜೀವನಕ್ಕೆ ಗಂಡನ ಮನೆಯಲ್ಲಿ ನಾವು ಪಾದಾರ್ಪಣೆ ಮಾಡ್ತೀವಿ. ಸೇಮ್ ಟೈಪ್ ಆಫ್ ಮೊಮೆಂಟ್. ಒಂದು ಅದ್ಭುತವಾದ ವಾತಾವರಣದಲ್ಲಿ ಎಲ್ಲ ಕೌಶಲತೆಗಳನ್ನು ಕಲಿತು ಒಂದು ಸುಂದರವಾದ ಒಂದು ಜೀವನದ ಮೂಲಭೂತ ಏನು ಅವಶ್ಯಕತೆ ಇರುವ ಸ್ಕಿಲ್ಸ್ಗಳನ್ನು, ಮೌಲ್ಯಗಳನ್ನು ನೀವು ಅರಿತುಕೊಂಡು ಈ ಸಂಸ್ಥೆಯನ್ನು, ಈ ತಾಯಿಯನ್ನು ಇಲ್ಲೇ ಬಿಟ್ಟು ಹೊಸ ಜೀವನಕ್ಕೆ ನೀವಿವತ್ತು ಕಾಲನ್ನೆಟ್ಟಿದ್ದೀರಾ. ನನ್ನ ಅಂತರಾಳದಿಂದ ಐ ವಿಶ್ ಯು ಗುಡ್ ಲಕ್. ಒಳ್ಳೆಯ ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾರೆ ಎಂಬ ಒಂದು ನಾಣ್ಣುಡಿ ಇದೆ. ಹಾಗೆ ಆ ಒಳ್ಳೆಯ ದೇವ ನಿಮ್ಮಂತ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನೇ ಮಾಡಲಿ. ಈ ವೇಳೆ ಕರ್ನಾಟಕ ರಾಜ್ಯ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವ ಯುಟಿ ಖಾದರ್ ಅವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಕಿಪ್ನ ಜನರಲ್ ಸೆಕ್ರೆಟರಿ ಡಾಕ್ಟರ್ ಸ್ಟೇನ್ಲಿ ಜೋಸೆಫ್, ಜಾಗ್ವರ್ ಫೌಂಡೇಶನ್ನ ಕರ್ನಾಟಕ ಏರಿಯಾ ಸರ್ವಿಸ್ ಇನ್ಚಾರ್ಜ್ ಅನೂಪ್ ಅನಿಗೇರಿ, ಸಂತ ಅಲೋಷಿಯಸ್ ವಿದ್ಯಾಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಡೈನಿಷಿಯಸ್ ವಾಸ್ ಎಸ್ಟಿ, ಸಂತ ಅಲೋಷಿಯಸ್ ವಿದ್ಯಾಸಂಸ್ಥೆಗಳ ನಿರ್ದೇಶಕ ರೆವರೆಂಡ್ ಫಾದರ್ ಎರಿಕ್ ಮಾಥಿಸ್ ಎಸ್ಜಿ, ಸಂತ ಅಲೋಷಿಯಸ್ ಕೈಗಾರಿಕಾ ತರಬೇತಿ ಕಾಲೇಜಿನ ಪ್ರಾಂಶುಪಾಲರಾದ ವಿನ್ಸೆಂಟ್ ಮೆಂಡೋನ್ಸಾ, ಕಾರ್ಯಕ್ರಮ ಸಂಯೋಜಕರಾದ ಡೈನಾ ಫೆರ್ನಾಂಡಿಸ್, ವಿದ್ಯಾರ್ಥಿಗಳು, ಅಧ್ಯಾಪಕರು, ಪೋಷಕರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.